ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿಯ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಸಹಯೋಗದಲ್ಲಿ ಮಂಗಳೂರು ನಗರದ ಪತ್ರಿಕಾ ಭವನದಿಂದ ಊರ್ವ ಮಾರುಕಟ್ಟೆಯವರೆಗೆ ಕೋವಿಡ್-19 ವಿರುದ್ಧ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ರೆಡ್ ಕ್ರಾಸ್ ಸೊಸೈಟಿಯ ಕಾರ್ಯಾಧ್ಯಕ್ಷ ಡಾ ಶಾಂತರಾಮ ಶೆಟ್ಟಿ ಚಾಲನೆಯನ್ನ ನೀಡಿದರು. ಬಳಿಕ ಪತ್ರಿಕಾ ಭವನದ ಪರಿಸರ ಹಾಗೂ ಊರ್ವ ಮಾರುಕಟ್ಟೆ ಪ್ರದೇಶದಲ್ಲಿ ಕೊರೋನಾ ತಡೆಯ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಜೊತೆಗೆ ಮಾಸ್ಕ್ ಬಗ್ಗೆ ಜನರಿಗೆ ಅರಿವು ಮೂಡಿಸಿ ಮಾಸ್ಕ್ ಇಲ್ಲದವರಿಗೆ ಉಚಿತವಾಗಿ ಮಾಸ್ಕ್ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ರೆಡ್ ಕ್ರಾಸ್ ಸೊಸೈಟಿಯ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಗೌರವ ಕಾರ್ಯದರ್ಶಿ ಪ್ರಭಾಕರ್ ಶರ್ಮಾ, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯಕ ಇಂದಾಜೆ, ಕೋಶಾಧಿಕಾರಿ ಪುಷ್ಪರಾಜ್ ಬಿಎನ್ ಮೊದಲಾದವರು ಉಪಸ್ಥಿತರಿದ್ದರು. ನಾವು ಹೋದ ಮೇಲೆ ತೆಗೆದಿಡುದಲ್ಲ, ಖಾಲಿ ಬರುವಾಗಲ್ಲ, ಅದು ಯಾವಾಗಲೂ ಇನ್ನೊಂದು ಎರಡು ತೆಕೊಳ್ಳಿ ನೀವು ನೋಡಿ. ಯಾಕೆ ಮೊದಲಿದ್ದ ಡೇ 1 ಇಂದ ಎಲ್ಲ ಪತ್ರಕರ್ತರಿಗೆ ನಾವು ಮಾಸ್ಕನ್ನು ಕೊಟ್ಟಿದ್ದೇವೆ. ಅದೇ ಒಂದು ನಮ್ಮ ಅವೇರ್ನೆಸ್ ಕ್ಯಾಂಪೇನ್ ಅಲ್ಲಿಂದ ಸ್ಟಾರ್ಟ್ ಆಗಿತ್ತು. ಅದರ ನಂತರ ತುಂಬ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಮ್ಮ ಜಿಲ್ಲಾಧಿಕಾರಿಯವರ ಒಂದು ನಿರೀಕ್ಷೆಯಂತೆ ನಾವು ಮಾಡ್ತಾ ಬಂದಿದ್ದೇವೆ. ಈಗ ನಿಮ್ಗೆ ಗೊತ್ತಿದ್ದ ಹಾಗೆ ಲಾಕ್ಡೌನಲ್ಲಿ ಫಸ್ಟ್ ಲಾಕ್ಡೌನ್, ಸೆಕೆಂಡ್ ಲಾಕ್ಡೌನ್, ಹಾಗೆ ಇವತ್ತು ಕೊರೋನಾ ಇನ್ನೊಂದು ಬರ್ಬೋದು, ಇನ್ನೊಂದು ಥರ್ಡ್ ವೇವ್ ಬರ್ಬೋದು ಅಂತ ಹೇಳಿ ಒಂದು ಹೆದರಿಕೆ ಇದೆ ಎಲ್ಲರಿಗೆ. ಯಾಕಂತ ಹೇಳಿದರೆ ಈ ಸಾಮಾಜಿಕ ಅಂತರ ಮತ್ತು ಮಾಸ್ಕನ್ನು ಧರಿಸುವುದನ್ನು ಜನಗಳು ತುಂಬ ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಒಂದು ಅಭಿಯಾನ ಮಾಡಿ ಇದು ಬಹಳ ಇಂಪಾರ್ಟೆಂಟು, ಇದನ್ನು ಲೈಟಾಗಿ ತಗೊಳ್ಬಾರ್ದು ನೀವು ಅಂತ ಹೇಳುವಂಥ ಕಾರ್ಯಕ್ರಮವನ್ನು ನಿಮ್ಮ ಪತ್ರಕರ್ತರೊಂದಿಗೆ ಸೇರಿಕೊಂಡು ನಮ್ಮ ರೆಡ್ ಕ್ರಾಸಿನ ವಾಲಂಟಿಯರ್ಸ್ಗಳು ನಾವು ಮಾಡಲಿಕ್ಕೆ ತಯಾರಿದ್ದೇವೆ ಅಂತ ಹೇಳಲಿಕ್ಕೆ ನನಗೆ ಖುಷಿ ಆಗ್ತಾಯಿದೆ. ಇನ್ನೊಂದು ಇಂಪಾರ್ಟೆಂಟ್ ಅಂತ ಹೇಳಿದರೆ, ನಾವು ಫಸ್ಟ್ ಲಾಕ್ಡೌನ್ ಆದಾಗ ನಾವೊಂದು ಈ ಪೊಲೀಸ್ ಬ್ಯಾರಿಕೇಡಲ್ಲಿ ಬೇರೆ ಬೇರೆ ಕಡೆಯಲ್ಲಿ ನಮ್ಮ ಅಭಿಯಾನ ಮಾಡಿದ್ದೇನು, ಈ ಕೊರೋನಾಗೆ ಔಷಧ ನಿಮ್ಮ ಕೈಯಲ್ಲಿದೆ, ಅದೇನು ಔಷಧ, ನಮ್ಮ ಕೈಯಲ್ಲೇ ಇದೆ ಔಷಧ, ಏನದು, ಅದು ಒಂದು ಮಾಸ್ಕ್ ಧರಿಸುವುದು, ಇನ್ನೊಂದು ಸಾಮಾಜಿಕ ಅಂತರ, ಬೇರೆ ಎಲ್ಲೂ ಹೋಗಬೇಡಂತ, ಅದು 100ಕ್ಕೆ 100 ಸತ್ಯ. ಹಾಗಾಗಿ ಅದನ್ನು ಇವತ್ತು ಪುನಃ ನಾವೊಂದು ಅಭಿಯಾನದ ಮೂಲಕ ನಮ್ಮ ಈ ದಕ್ಷಿಣ ಕನ್ನಡದ ಜಿಲ್ಲೆಯ ಎಲ್ಲ ಮೂಲೆಗಳಲ್ಲೂ ಮಾಡಬೇಕು. ಫಸ್ಟ್ ನಗರದಲ್ಲಿ ಇವತ್ತು ಫಸ್ಟ್ ಅಭಿಯಾನ ಮಾಡಲಿಕ್ಕೆ ನಾವು ತಯಾರಾಗಿದ್ದೇವೆ. ಇದಕ್ಕೆ ಬೇಕಾದ ಮಾಸ್ಕು, ಬೇರೆ ಬೇರೆ ಅಗತ್ಯದ ವಸ್ತುಗಳನ್ನ ನಮ್ಮ ರೆಡ್ ಕ್ರಾಸ್ ಕೊಡಲಿಕ್ಕೆ ತಯಾರಿದೆ. ಎಸ್ಪೆಷಲಿ ಮೈಗ್ರೆಂಟ್ ಲೇಬರ್ಸ್ ಇವರಿಗೆ ನಾವು ಕಾರ್ಮಿಕರಿಗೆ ಕೊಡಬೇಕು. ಇವತ್ತು ತರಕಾರಿ ಮಾರುವವರು ರೋಡ್ ಸೈಡಲ್ಲಿದ್ದಾರೆ, ಅವರು ಅದನ್ನು ಮಾಸ್ಕನ್ನು ಹಾಕ್ತಾನೆ ಇಲ್ಲ. ಅವರಲ್ಲಿ ಏನಾದರೂ ಇದ್ದರೆ ಬಹುಶಃ ಸ್ಪ್ರೆಡ್ ಆಗುವ ಜಾಸ್ತಿ ಇರ್ತದೆ. ಹಾಗಾಗಿ ಅವರಿಗೆ ಒಂದು ಒಳ್ಳೆಯ ಒಂದು ಅಭಿಯಾನದಲ್ಲಿ ನಾವು ಎಚ್ಚರಿಕೆಯನ್ನು ಕೊಟ್ಟು ಅವರಿಗೆ ಬೇಕಾದ ಸವಲತ್ತನ್ನು ಕೊಡಬೇಕು. ಇವತ್ತು ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ಯಾವುದೇ ಕಾರಣಕ್ಕೆ ಲಾಕ್ಡೌನ್ ಮಾಡುವುದಿಲ್ಲ. ಯಾಕೆ ಅಂತ ಹೇಳಿದರೆ, ಲಾಕ್ಡೌನ್ ಮಾಡುವಂಥದ್ದು ನಮ್ಮ ಇಕಾನಮಿ ಬೇರೆ ಬೇರೆ ಇದರಲ್ಲಿ, ಅದಕ್ಕೆ ನಮ್ಮ ಜಾಗ್ರತೆ ನಾವು ಮಾಡಿಕೊಂಡು ಒಂದು ಸೈಡಲ್ಲಿ ವ್ಯಾಕ್ಸಿನೇಷನ್ ಆಗ್ತಾಯಿದ್ರೆ, ಇನ್ನೊಂದು ಕಡೆ ಜಾಗ್ರತೆ ಮಾಡಿಕೊಂಡು ನಾವು ನಮ್ಮ ಈ ಕರೋನಾವನ್ನು ಖಂಡಿತ ಎದುರಿಸಬಹುದು ಅಂತ ಹೇಳೋ ಒಂದು ದಿಟ್ಟ ಹೆಜ್ಜೆಯಿಂದ ಇವತ್ತು ಸಣ್ಣ ಒಂದು ಪ್ರೋಗ್ರಾಮ್ ನಮ್ಮ ಪತ್ರಕರ್ತರು ಕೋಚ ಶ್ರೀನಿವಾಸ್ ಇದ್ದಾರೆ, ನಮ್ಮ ಗೌರವ ಕಾರ್ಯದರ್ಶಿಗಳಾದ ಶರ್ಮಾ ಅವರಿದ್ದಾರೆ. ನಾವು ಖಾಲಿ ರೆಪ್ರೆಸೆಂಟೇಟಿವ್, ಆದರೆ ನಮ್ಮ ಕೆಲಸ ಮಾಡಲಿಕ್ಕೆ ನಮ್ಮ ಮುಂದೆ ತುಂಬ ಜನ ಇದ್ದಾರೆ ಅಂತ ಹೇಳ್ತಾ ನನಗೆ ಕೊಟ್ಟ ಅವಕಾಶಕ್ಕೆ ನಾನು ವಂದಿಸ್ತೇನೆ, ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.